ಮಂಗಳೂರು ವಿಧಾನಸಭಾ ಕ್ಷೇತ್ರದ ಮಬ್ಬುಕಟ್ಟೆಯಿಂದ ಬಹುಶಃ ನಮ್ಮ ಹಿರಾ ಕಾಲೇಜ್ ಆಗಿ ಸೇವಂತಿಗುಡ್ಡೆ ಮತ್ತು ಗಂಡಿಗೆ ಸಂಪರ್ಕಿಸುವಂಥ ಈ ರಸ್ತೆ ಈ ಪ್ರದೇಶದ ಜನರ ಬಹುದಿನಗಳಿಗೆ ಬೇಡಿಕೆಯಾಗಿದ್ದು ಈಗಲೇ ನಾವು ಸೇವಂತಿಗುಡ್ಡೆ ಅಂಗನವಾಡಿಯಿಂದ ಕಲ್ಲಾಪುಗೆ ಮತ್ತು ಸೇವಂತಿಗುಡ್ಡೆ ನಮ್ಮ ಜನಸಂವಾಸಿಕರು ಈಗಲೇ ಕಾಂಕ್ರೀಟ್ ಮಾಡಿದ್ದೇವೆ. ಇದೀಗ ಇದು ಒಂದು ಮುಖ್ಯ ರಸ್ತೆ ಆದ ಕಾರಣ ನಾವು ಈ ಪ್ರದೇಶದಲ್ಲಿ ರಸ್ತೆ ಅಗಲೀಕರಣ ಮಾಡಬೇಕಂತೇಳಿ ಇದನ್ನು ತಡವಾಗಿ ಇಟ್ಟಿದ್ದೆವು. ನಾವು ಜನಕರುಗಳ ಹತ್ರ ಕೂಡ ಅವರ ಸ್ಥಳ ಇದೆ 100 ಎಕರೆ, ಅದರಲ್ಲಿ ಸ್ವಲ್ಪ ಜಾಗ ಬಿಡಿ ಅಂತ ಕೂಡ ಕೇಳಿದ್ದೆ. ಯಾಕಂತೇಳಿ ಕಿರಿದಾದ ರಸ್ತೆ ಇದೆ, ಒಂದು ವಾಹನ ಬಂದ ಇನ್ನೊಂದು ವಾಹನ ಹೋಗೋದಿಲ್ಲ. ಸ್ವಲ್ಪ ಜಾಗ ಅಗಲ ಮಾಡಿ ಕೊಡಬೇಕಂದ್ರೆ ಬೇಡಿಕೆ ಇಟ್ಟು ಭಾಳಷ್ಟು ಕಾದರೂ ಕೂಡ ಇನ್ನೂ ಕೂಡ ಜಾಗ ಸಿಗಲಿಲ್ಲ. ಅದು ಇನ್ನೂ ತಡವಾದರೆ ಮತ್ತೆ ಮಳೆ ಬರ್ತದೆ ಮತ್ತು 1 ವರ್ಷ ಕೆಲಸ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿಕೊಂಡು ಬಹುಶಃ ಈ ಕೆಲಸ ನಾವು ಇವತ್ತು ಪ್ರಾರಂಭ ಮಾಡಿ ಆದಷ್ಟು ಬೇಗನೆ ಆ ಒಂದು ಕೆಲಸವನ್ನು ನಾವು ಇವತ್ತು ಮುಗಿಸ್ತೇವೆ. ಬಹುಶಃ ಮುಂದಿನ ದಿನಗಳಲ್ಲಿ ಸಲ ಕೊಟ್ಟ ಸಂದರ್ಭದಲ್ಲಿ ಈ ರಸ್ತೆ ಅಗಲೀಕರಣ ಮಾಡುವ ವ್ಯವಸ್ಥೆ ಕೂಡ ನಾವು ಇವತ್ತು ಮಾಡ್ತೇವೆ. ಬಹುಶಃ ನಾವು ಸೇವಂತಿಗುಂಡೆ, ಗಂಡಿ ಮತ್ತು ನಮ್ಮ ಮಬ್ಬುಕಟ್ಟೆ ಮತ್ತು ಪಟ್ಲ ಈ ಪ್ರದೇಶ ಎಲ್ಲ ಜನರಿಗೆ ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಾರೆ. ಶುಭಾಶಯ ಸಲ್ಲಿಸಿಕೊಂಡು ಮತ್ತು ಈ ರಸ್ತೆ ಇದು ಅನುದಾನ ಬಿಡುಗಡೆ ಮಾಡಿದ ಮಾತ್ರ, ಅದು ನಮ್ಮ ರಸ್ತೆ ಅಲ್ಲ, ಇದು ಈ ಊರವರ ರಸ್ತೆ, ಈ ಊರವರ ಆಸ್ತಿ. ಸೊ ಈ ಕೆಲಸ ಕಾರ್ಯಗಳು ಮಾಡುವಾಗ ಊರವರು ಒಂದು ಮೇಲೂ ಸಹ ನೋಡಿಕೊಂಡು ಕೆಲಸ ಚೆನ್ನಾಗಿ ನಡೀತಾ ಇದೆ ಅಂತೇಳಿ ನೋಡ್ಕೊಳ್ಬೇಕು ಮತ್ತು ಕೆಲಸ ಮಾಡುವವರಿಗೆ ಸಹಕಾರ ಕೂಡ ಕೊಡಬೇಕು. ಈ ಕೆಲಸ ಮಾಡೋದ್ರ ಮೇಲೆ ಹೋಗೋದು, ಅದನ್ನು ನಿಲ್ಲಿಸಿಯವರಿಗೆ ಬೈಯೋದು, ಇದಾದರೆ ಈ ರಸ್ತೆ 1 ವರ್ಷದಲ್ಲಿ 2 ವರ್ಷದಲ್ಲಿ ಮತ್ತೆ ಹೋಗ್ತದೆ. ಸೊ ನೀವು ಚೆನ್ನಾಗಿ 20 ದಿವಸ ಊರವರು ಸಹಕಾರ ಕೊಟ್ಟರೆ ಈ ರಸ್ತೆ 20 ವರ್ಷ ಬರ್ತದೆ. ನೀವು 2 ವರ್ಷ ಸಹಕಾರ 2 ವರ್ಷ ಬರುವುದು. ಆದ ಕಾರಣ ಜನಸಾಮಾನ್ಯ ಎಲ್ಲರೂ ಕೂಡ ಇವತ್ತು ಸಹಕಾರ ಕೊಡಬೇಕಂತ ಹೇಳಿ ಕಿಚ್ಚಿಸಿ ಅವರಿಗೆ ಉತ್ತಮಕ್ಕೆ ಸಹಕಾರ ಕೊಡಿ. ಕೆಲಸ ಮಾಡುವವರಿಗೆ ಅವರು ಉತ್ತಮ ಕೆಲಸ ಮಾಡ್ಕೊಂಡು ನೋಡಿಕೊಳ್ಳಿ. ಹೆಚ್ಚು ಕಮ್ಮಿ ಇದ್ದರೆ ನಮ್ಮ ಅಧಿಕಾರಿ ಗಮನಕ್ಕೆ ತಂದು ನಗರಸಭೆ ಅಧ್ಯಕ್ಷರು ಚಿತ್ರಕ್ಕರಿದ್ದಾರೆ, ಉಪಾಧ್ಯಕ್ಷ ಅಯ್ಯೂಬ್ ಇದ್ದಾರೆ, ಈ ಊರವರಾಗಿರುವಂಥ ನಮ್ಮ ಸ್ವಾಸಿನಕ್ಕವರಿದ್ದಾರೆ, ಅದೇ ರೀತಿ ಬಜಿಲ್ ಡಿಸೋ ಇದ್ದಾರೆ, ಉಸ್ಮಾನ್ ಕಲ್ಲಾಪುರ ಅವರಿದ್ದಾರೆ, ನಮ್ಮ ಈ ಊರ ನಮ್ಮ ಹಿರೇಪಾಳ್ಯ ಮುಖ್ಯಸ್ಥರಿದ್ದಾರೆ, ನಮ್ಮ ಕರೀಮಕ್ಕ ಅವರು, ಶಾಫಿ ಅವರು. ಬಹುಶಃ ಈ ಊರು ಯಾರಿಗೆ ಮಾಹಿತಿ ಕೊಟ್ಟರು ಕೂಡ ಬಂದು ನಿಲ್ಲಿ ಅದನ್ನು ಸರಿಪಡಿಸುವ ವ್ಯವಸ್ಥೆ ಮಾಡ್ತಾರೆ. ಅದಕ್ಕಾಗಿ ನಾನು ನಿಮಗೆ ವಿಶೇಷವಾದ ಅಭಿನಂದನೆ ನಾನು ಇವತ್ತು ಸಲ್ಲಿಸಿ ಮುಂದಿನ ದಿನಗಳಲ್ಲಿ ಗಂಡಿ ರಸ್ತೆಗೂ ಕೂಡ ನಾವು ಅದನ್ನು ಕೂಡ ಉತ್ತಮ ಕೆಲಸ ಮಾಡಲಿಕ್ಕೆ ನಾವು ಇವತ್ತು ನಮ್ಮ ಚಾಲನೆ ಕೊಡ್ತೇವೆ.